ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಹಾಗೂ ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಹಾಗೂ ಈ ವರ್ಷ ನಮ್ಮ ಜೊತೆ ಸೇರಿಕೊಂಡಿದ್ದಾರೆ ಯುವ ವಾಹಿನಿಯವರು. ಇವರೆಲ್ಲರ ಸಹಕಾರದೊಂದಿಗೆ ಮಂಗಳೂರಿನ ಎನಿಮಲ್ ಕೇರ್ ಟ್ರಸ್ಟ್ ಇವರು ಕಳೆದ 14 ವರ್ಷಗಳಿಂದ ಈ ಪರಿಸರದಲ್ಲಿ ಹುಚ್ಚುನಾಯಿ ಲಸಿಕೆಯನ್ನು ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ. ಇದರಿಂದ ನಮ್ಮ ಉದ್ದೇಶ ಇರುವಂಥದ್ದು ಈ ಸಾಕು ನಾಯಿಗಳಿಗೆ ಲಸಿಕೆಯನ್ನು ಕೊಡುವ ಒಂದು ಕಾರ್ಯಕ್ರಮ, ಜಾಗೃತಿಯನ್ನು ಮೂಡಿಸುವ ನಮ್ಮ ಒಂದು ಇಚ್ಛೆಯಾಗಿತ್ತು. ಈಗ ಪ್ರತಿ ವರ್ಷ ನಮ್ಮ ಇದು ಪ್ರತಿ ವರ್ಷ ವಾರ್ಷಿಕ ಕಾರ್ಯಕ್ರಮವಾಗಿ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸಂಘ ಸಂಸ್ಥೆಗಳಿಗೂ ನಾನು ಸ್ವಾಗತವನ್ನು ಕೋರ್ತಾ, ಈ ಕಾರ್ಯಕ್ರಮದ ಇದನ್ನು ಯಾಕೆ ಹಾಕಬೇಕು ಎನ್ನುವ ಬಗ್ಗೆ ಮಾಹಿತಿಯನ್ನು ನಮ್ಮ ಪಶು ವೈದ್ಯಾಧಿಕಾರಿಯಾದ ಡಾಕ್ಟರ್ ವಸಂತ್ ಕುಮಾರ್ ಶೆಟ್ಟಿ ಅವರು ಮಾಹಿತಿಯನ್ನು ನೀಡಬೇಕಾಗಿ ಕೇಳಿಕೊಂಡು. ಮೊದಲನೇದಾಗಿ ಈ ಹುಚ್ಚುನಾಯಿ ರೋಗ ವಿರುದ್ಧ ಲಸಿಕೆ ಕಾರ್ಯಕ್ರಮವು ಕಳೆದ 14 ವರ್ಷಗಳಿಂದ ಈ ಎಲ್ಲ ಸಂಸ್ಥೆಗಳು ಒಟ್ಟಾಗಿ ಮಾಡ್ತಾ ಇರುವಂಥದ್ದು ಒಂದು ಶ್ಲಾಘನೀಯವಾಗಿದೆ. ಯಾಕಂದರೆ ಹುಚ್ಚುನಾಯಿ ನಿರೋಧಕ ಲಸಿಕೆ ಅನ್ನುವಂಥದ್ದು ಖಾಲಿ ಪ್ರಚಾರಕ್ಕಾಗಿ ಅಥವಾ ಯಾವುದೋ ಒಂದಕ್ಕೆ 1 ವರ್ಷ ನೀಡಿದ್ರಿಂದ ಅದರಿಂದ ಉಪಯೋಗ ತುಂಬ ಕಡಿಮೆ. ಯಾಕಂದರೆ ಆ ನಾಯಿಗಳಿಗೆ ಅದರ ಲಸಿಕೆಯಲ್ಲಿ ರೋಗ ನಿರೋಧಕ ಶಕ್ತಿ ಇರುವಂಥದ್ದು 1 ವರ್ಷ ಮಾತ್ರ. ಪ್ರತಿ ವರ್ಷವೂ ಅದನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಯಾವುದೋ ಒಂದು 6 ತಿಂಗಳು ಲೇಟಾಗಿ ಅಥವಾ 1 ವರ್ಷ ಲೇಟಾದರೂ ಕೂಡ ಆ ರೋಗ ನಿರೋಧಕ ಶಕ್ತಿ ಅವುಗಳಲ್ಲಿ ಇರ್ತದೆ. ಸೊ ಪ್ರತಿ ವರ್ಷ ಒಂದು ವಾರ್ಷಿಕ ಕಾರ್ಯಕ್ರಮವಾಗಿ ಮಾಡುವಂಥದ್ದು ತುಂಬ ಒಂದು ಶ್ಲಾಘನೀಯವಾಗಿದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಇನ್ನೊಂದು ನಿಮಗೆ ಈಗಾಗಲೇ ಪೇಪರಲ್ಲಿ ಅಥವಾ ಟಿ ವಿ ಮಾಧ್ಯಮಗಳಲ್ಲಿ ಕಂಡುಬರ್ಬೋದು, ಸುಮಾರು 50ರಿಂದ 55 ಸಾವಿರ ಜನ ಪ್ರಪಂಚದಾದ್ಯಂತ ಹುಚ್ಚುನಾಯಿ ರೋಗಕ್ಕೆ ಬಲಿಯಾಗ್ತಾ ಇದ್ದಾರೆ. ಅದರಲ್ಲಿ ನೀವು ಅಂಕಿಅಂಶಗಳನ್ನು ತಗೊಂಡ್ರೆ ಆಫ್ರಿಕಾ ಮತ್ತು ನಮ್ಮ ಭಾರತ ದೇಶಗಳಲ್ಲಿ ಅದರ ಸಂಖ್ಯೆ ಜಾಸ್ತಿ ಇದೆ. ಯಾಕಂದರೆ ನಾವು ನಾಯಿಗಳನ್ನು ಸಾಕ್ತೇವೆ, ಅಂದರೆ ಸಾವಿರಾರು ವರ್ಷಗಳಿಂದ ನಾಯಿಗಳು ನಮ್ಮ ಒಂದು ಜೀವನ ಸಂಗಾತಿಯಾಗಿವೆ. ಆದರೆ ಅದಕ್ಕೆ ಬೇಕಾಗುವ ಕೇರನ್ನು ನಾವು ಜಾಸ್ತಿ ಕೊಡುವುದಿಲ್ಲ. ಸೊ ಇದಕ್ಕೆ ಒಂದು ಅಡಿಷನ್ ಏನಂತ ಹೇಳಿದರೆ ಒಂದು ಬೀದಿ ನಾಯಿಗಳು. ಸೊ ಬೀದಿ ನಾಯಿಗಳನ್ನು ನಾವು ನಮ್ಮ ನಾಯಿಗಳಾಗಿ ಸಾಕ್ತೇವೆ, ಅದಕ್ಕೆ ಫುಡ್ ಹಾಕ್ತೇವೆ, ಆದರೆ ಅದರ ರೆಸ್ಪಾನ್ಸಿಬಿಲಿಟಿ ತಗೊಂಡು ಅದಕ್ಕೊಂದು ಲಸಿಕೆಯನ್ನು ಹಾಕಿಸುವಂಥ ಒಂದು ನೇಚರ್ ನಮ್ಮಲ್ಲಿ ಇನ್ನೂ ಬರಲಿಲ್ಲ. ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ಹೇಳುವುದಿಷ್ಟೇ, ನಾವು ನಾಯಿ ನಮ್ಮದು ಸಾಕಾಣಿಕೆ ಮಾಡಲಿ ಅಥವಾ ನಮಗೆ ಅನುಕೂಲ ಇದ್ದಲ್ಲಿ ಅದು ಬೀದಿ ನಾಯಿಗೆ ಆಗಿದ್ದರೂ ಕೂಡ ಪ್ರತಿ ವರ್ಷವೂ ಲಸಿಕೆ ಹಾಕುವಂಥದ್ದನ್ನು ನೀವು ಮಾಡ್ತಾ ಹೋದರೆ ಖಂಡಿತವಾಗಿ ನಾವು ರೋಗವನ್ನು ಬಾರದೇ ಇದ್ದಾಗೆ ಮಾಡ್ಬೋದು. ಸೊ ಇದಕ್ಕೆ ಒಂದು ನಿದರ್ಶನ ಎನ್ನುವಂತೆ ಈಗ ನಾವು ಕಳೆದ 1 ವರ್ಷದಿಂದ ಎನಿಮಲ್ ಕೇರ್ ಟ್ರಸ್ಟ್ ಅವರು ಅಲ್ಲಲ್ಲಿ ಹಿಡಿದ ನಾಯಿಗಳ ಬ್ರೈನ್ ಮಾದರಿಗಳನ್ನು ನಾವು ಹೆಚ್ಚಿನ ತಪಾಸಣೆಗೆ ಬೆಂಗಳೂರಿಗೆ ಕಳಿಸಿದಾಗ ನಿಮಗೆ ಶಾಕ್ ಆಗ್ಬೋದು. 16 ನಾಯಿಗಳಲ್ಲಿ 14 ನಾಯಿ ಹುಚ್ಚುನಾಯಿ ರೋಗ ಇದ್ದದ್ದು ಕಂಡು ಬಂದಿದೆ. ಅಂದರೆ ನೀವು ಸಾಧಾರಣ 75-80% ನಾಯಿಗಳಲ್ಲಿ ಅಂದರೆ ಸತ್ತದರಲ್ಲಿ ನಾವು ನೋಡುವಾಗ ಆ ರೋಗ ಲಕ್ಷಣ ನಮಗೆ ಬ್ರೈನಲ್ಲಿ ಕಂಡು ಬಂದಿದೆ. ಅದರ ಅರ್ಥ ಏನಂದರೆ ಈ ರೋಗ ನಮ್ಮ ಸುತ್ತಮುತ್ತಲೇ ನಮ್ಮ ನಾಯಿಗಳಲ್ಲಿ ಉಂಟು ಅನ್ನುವಂಥದ್ದು ನಿಮಗೆ ಜ್ಞಾಪಕ ಇರಬೇಕು. ಸೊ ಇದರ ಒಂದು ಸತ್ಯಾಸತ್ಯತೆಯನ್ನು ತಿಳಿದು ಪ್ರತಿ ವರ್ಷವೂ ಇಂಥ ಕಾರ್ಯಕ್ರಮ ಎಲ್ಲ ಕಡೆ ಆಗುವಂಥದ್ದನ್ನು ನಾನು ತುಂಬ ಸ್ವಾಗತ. ಜಂಟಿ ಸಂಸ್ಥೆಗಳ ಸಹಭಾಗಿತ್ವದಲ್ಲಿ ನಾವು ಹಮ್ಮಿಕೊಂಡಂತಹ ಹುಚ್ಚುನಾಯಿ ನಿಯಂತ್ರಣ ಲಸಿಕಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮನೆಯಲ್ಲಿರುವ ಸಾಕು ಪ್ರಾಣಿಯಾದಂತಹ ನಾಯಿಗೆ ಈ ಚುಚ್ಚುಮದ್ದನ್ನು ಕೊಡಿಸಿ ಇಂತಹ ಒಂದು ರ್ಯಾಬಿಸ್ ರೋಗವನ್ನು ನಿಯಂತ್ರಣ ಮಾಡುವಂತಹ ನಮ್ಮ ಈ ಒಂದು ಕೆಲಸಕ್ಕೆ ಎಲ್ಲರ ಸಹಕಾರಕ್ಕೆ ನಾನು ಈ ಮೂಲಕ ಧನ್ಯವಾದವನ್ನು ಅರ್ಪಿಸಿ. ಸಮುದಾಯ ದಳ ಮಂಗಳೂರು ಪೂರ್ವ ಹಾಗೂ ರೋಟರಿ ಕ್ಲಬ್ ನಮ್ಮ ಸೋಮೇಶ್ವರ ವಲಯ ಹಾಗೂ ನಮ್ಮ ಸಾರ್ವಜನಿಕ ಶಾರದಾ ಮಹೋತ್ಸವ ಸಮಿತಿ ಈ ವತಿಯಿಂದ ವರ್ಷಂಪ್ರತಿ ನಡೆಸುವ ಈ ಒಂದು ಕಾರ್ಯಕ್ರಮ ಸಾಮಾಜಿಕ ಚಟುವಟಿಕೆಗಳಲ್ಲಿ ನಾವು ಪ್ರಾಣಿಗಳಿಗೂ ಸಹ ಈ ಒಂದು ನಾಯಿಗಳಿಗೆ ಕೊಡುವಂಥ ಲಸಿಕೆ ಭಾಳ ಮುಖ್ಯವಾದ್ದು. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಪ್ರತಿ ವರ್ಷ ಪೂರ್ಣ ಸಹಕಾರ ಕೊಡುವಂಥ ರೋಟರಿ ಕ್ಲಬ್ ಮತ್ತು ಅದರ ಎಲ್ಲ ಅಧ್ಯಕ್ಷ ಪದಾಧಿಕಾರಿಗಳಿಗೆ, ಸರ್ವ ಸದಸ್ಯರಿಗೂ, ವೈದ್ಯಾಧಿಕಾರಿಯವರ ಸಿಬ್ಬಂದಿಯವರಿಗೂ ನಮ್ಮ ಸಮಿತಿ ಆಭಾರಿಯಾಗಿದೆ. ಇನ್ನು ಮುಂದೆಯೂ ಈ ಒಂದು ಕಾರ್ಯಕ್ರಮ ನೂತನ ಕ್ರಮದಲ್ಲಿ ಹೋಗಿ ಮುಂದುವರಿಯುತ್ತಾ ಬರಲಿ ಅಂತ ನಮ್ಮದು ಆಶಯದೊಂದಿಗೆ ನಮ್ಮ ಈ ಜಂಟಿ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಹುಚ್ಚುನಾಯಿ ಲಸಿಕಾ ಶಿಬಿರ ಮಾಡ್ತಾ ಇದ್ದೇವೆ. ನಿಜವಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಯಾಕೆ ಹೇಳಿದರೆ ಈ ಹುಚ್ಚುನಾಯಿ ಇದರದ್ದು ನಮ್ಮ ಮನುಷ್ಯರಿಗೂ ತಗಲುವ ಸಾಧ್ಯತೆ ಇದೆ. ಆದ್ದರಿಂದ ಭಾಳ ಎಚ್ಚರಿಕೆಯಿಂದ ಇರಬೇಕು.
ಯಾಕೆ ಹೇಳಿದರೆ ನಾವು ಕೆಲವರಿಗೆ ಒಂದು ಇದಿರ್ತದೆ, ನಾವು ಮನೆಯಲ್ಲಿ ಸಾಕಿದ ನಾಯಿ ಯಾರಿಗೂ ಏನು ಕಚ್ಚಿದರೆ ಕೂಡ ಏನೂ ಆಗೋದಿಲ್ಲ ಅಂತೇಳಿ. ಆದರೆ ಆ ನಾಯಿಗೆ ಹುಚ್ಚು ನಾಯಿ ಏನಾದರೂ ಕಚ್ಚಿದಿದ್ರೆ ಅದರ ಎಫೆಕ್ಟ್ ನಮಗೆ ಮನುಷ್ಯರಿಗೆ ಬರ್ತದೆ. ಆದ್ದರಿಂದ ಎಲ್ರಿಗೂ ಹೇಳೋದೇನೆಂದರೆ ನಾಯಿನ ಸಾಕೋದು ದೊಡ್ಡದಲ್ಲ, ಆದರೆ ಅದಕ್ಕೆ ಪ್ರತಿ ವರ್ಷ ಕೂಡ ಈ ಲಸಿಕೆಯನ್ನು ಕೊಟ್ಟರೆ ಭಾಳ ಒಳ್ಳೆಯದು. ಅದರಿಂದ ನಮ್ಮ ಮನುಷ್ಯರಿಗೆ ಕೂಡ ಭಾಳ ಒಳ್ಳೆಯದು. ಈಗ ನಾಯಿಯನ್ನೆಲ್ಲರೂ ಎಲ್ಲರೂ ಸಹ ಮಕ್ಕಳು ತುಂಬ ಅದರಿಂದ ಆಟ ಆಡ್ತಾರೆ, ನಾಯಿಯೊಟ್ಟಿಗೆ ಆಟ ಆಡ್ತಾರೆ. ಅದರಿಂದ ಅದು ನಾವು ಈ ಲಸಿಕೆಯನ್ನು ಪ್ರತಿ ವರ್ಷ ಕೊಡೋದ್ರಿಂದ ನಮಗೂ ಕೂಡ ಒಳ್ಳೆಯದು, ನಾಯಿಗೆ ಕೂಡ ಒಳ್ಳೆಯದಂತೇಳಿ ಹೇಳ್ತೇನೆ. ಕ್ಲಬ್ ಮಂಗಳೂರು ಪೂರ್ವ, ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ, ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ, ಯುವವಾಹಿನಿ ರಿಜಿಸ್ಟ್ರಾರ್ ಕೊಲ್ಯ ಘಟಕ ಹಾಗೂ ಎನಿಮಲ್ ಕೇರ್ ಟ್ರಸ್ಟ್ ಮಂಗಳೂರು ಇವರ ಸಹಕಾರದಿಂದ ಹುಚ್ಚು ನಿಯಂತ್ರಣ ಲಸಿಕಾ ಶಿಬಿರ ಇಂದು ನಡೆದಿದೆ. ಈ ಕಾರ್ಯಕ್ರಮಕ್ಕೆ ಬಂದಂಥ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದ ರೋಟರಿಯನ್ ಜಯಕುಮಾರ್ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತೇನೆ. ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರಾದ ಸುಧಾ ಸುರೇಶ್ ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಸಾರ್ವಜನಿಕ ಶ್ರೀ ಶಾರದಾ ಮಹೋತ್ಸವ ಸಮಿತಿ ಕೊಲ್ಯ ಇದರ ಅಧ್ಯಕ್ಷರಾದ ಪ್ರಕಾಶ್ ಶೆಟ್ಟಿ ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ತನ್ಮೂಲಕ ಪ್ರಚಾರವನ್ನು ನೀಡಿದಂಥ ಹೊಸಕೊರಲಿನ ಅಧ್ಯಕ್ಷರಾದ ವಿದ್ಯಾಧರ್ ಶೆಟ್ಟಿ ಇವರಿಗೆ ಸಹ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ನಮ್ಮ ಪ್ರಚಾರಕ್ಕಾಗಿ ನಮಗೆ ಸುಂದರವಾದ 3 ಬ್ಯಾನರ್ಗಳನ್ನು ಮಾಡಿಕೊಟ್ಟಿದ್ದಾರೆ ರೋಟೇರಿಯನ್ ಜಯರಾಮ್ ಶೆಟ್ಟಿ ಇವರಿಗೆ ಸಹ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.